ವೀಕ್ಷಕರೇ, ಸಿಂಹವನ್ನು ಕಾಡಿನ ರಾಜ ಎಂದು ಕರೆಯಲಾಗುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಆದರೆ ಸಿಂಹಗಳು ಹಿಂಡಿನಲ್ಲಿ ಮಾತ್ರ ಏಕೆ ಕಾಣುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಭೂಮಿಯ ಮೇಲೆ ಸಿಂಹಗಳ ಅಸ್ತಿತ್ವವು ತುಂಬಾ ಹಳೆಯದಾಗಿದ್ದರೂ ಅವುಗಳ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಏಕೆಂದರೆ ಪ್ರಾಣಿಗಳ ಪಳೆಯುಳಿಕೆಯು ಹೆಚ್ಚಾಗಿ ಕಂಡುಬರುವುದಿಲ್ಲ. ಆದಾಗ್ಯೂ ಕೆಲವು ವರ್ಷಗಳ ಹಿಂದೆ ಬ್ರಿಟನ್ನ ಡಹಾರ್ಮ್ ವಿಶ್ವವಿದ್ಯಾಲಯದ ಡಾಕ್ಟರ್ ರಾಸ್ ಬರ್ನೆಟ್ ಅವರು ಪ್ರಪಂಚದ ವಸ್ತು ಸಂಗ್ರಹಗಳಲ್ಲಿ ಇರಿಸಲಾಗಿರುವ ವಿವಿಧ ಜಾತಿಯ ಸಿಂಹಗಳ ಪಳೆಯುಳಿಕೆಗಳನ್ನು ಅಧ್ಯಯನ ಮಾಡಿದರು. ಅದರ ಪ್ರಕಾರ ಆಧುನಿಕ ಸಿಂಹಗಳ ಇತಿಹಾಸವು ಸುಮಾರು 1,24,000 ವರ್ಷಗಳಷ್ಟು ಹಳೆಯದು. ಸಿಂಹವು ಬೆಕ್ಕಿನ ಜಾತಿಯ ಅಪಾಯಕಾರಿ ಪ್ರಾಣಿಯಾಗಿದ್ದರೂ ಕೆಲವು ಜಾತಿಯ ಬೆಕ್ಕುಗಳು ಮಾತ್ರ ಗರ್ಜಿಸಬಹುದು. ಇವುಗಳಲ್ಲಿ ಸಿಂಹ, ಹುಲಿ ಮತ್ತು ಜಾಗ್ವಾರ್ಗಳು ಸೇರಿವೆ. ವಿಜ್ಞಾನಿಗಳ ಪ್ರಕಾರ ಈ ಪ್ರಾಣಿಗಳ ಗಂಟಲು ಗರ್ಜಿಸಬಹುದು. ಸಿಂಹಗಳ ಗರ್ಜನೆ ಅತ್ಯಂತ ವೇಗ ಮತ್ತು ಅಪಾಯಕಾರಿಯಾಗಿದೆ. ಸಿಂಹಗಳ ಉದ್ದನೆಯ ಕೂದಲಿನ ರಹಸ್ಯವು ತುಂಬಾ ಆಳವಾಗಿದೆ. ಸಿಂಹಗಳನ್ನು ಓಲೈಸಲು ಗಂಡು ಸಿಂಹಗಳು ತಮ್ಮ ಕೂದಲನ್ನು ಬಳಸುತ್ತವೆ ಎಂದು ನಂಬಲಾಗಿದೆ. ಸಿಂಹಿಣಿಗಳು ಅದರ ಉದ್ದನೆಯ ಕೂದಲನ್ನು ನೋಡುವ ಮೂಲಕ ಮಾತ್ರ ಅವುಗಳನ್ನು ಆಕರ್ಷಿಸುತ್ತವೆ. ಆದಾಗ್ಯೂ ಕೆಲವು ಜನರು ಈ ಕೂದಲುಗಳು ಗಂಡು ಸಿಂಹಗಳನ್ನು ಹೋರಾಟದಲ್ಲಿ ಗಾಯಗೊಳ್ಳದಂತೆ ರಕ್ಷಿಸುತ್ತದೆ ಎಂದು ನಂಬುತ್ತಾರೆ. ಆದರೆ ವಿಜ್ಞಾನಿಗಳ ಇದುವರೆಗೆ ದೃಢವಾದ ಪುರಾವೆಗಳನ್ನು ಇನ್ನೂ ಕೊಟ್ಟಿಲ್ಲ. ಕೆಲವು ಜಾತಿಯ ಸಿಂಹಗಳು ಅತ್ಯಂತ ನಿಗೂಢವಾಗಿದ್ದು ಬಾರ್ಬರಿ ಸಿಂಹಗಳನ್ನು ಅತ್ಯಂತ ನಿಗೂಢವೆಂದು ಪರಿಗಣಿಸಲಾಗಿದೆ. ಅವುಗಳ ತಲೆ, ಕೂದಲು ಮತ್ತು ಆಕಾರ ಇತರ ಸಿಂಹಗಳಿಗಿಂತ ಭಿನ್ನವಾಗಿದೆ. ಈ ಜಾತಿಯ ಸಿಂಹಗಳು ಇಂದು ನಿರ್ನಾಮವೆಂದು ಪರಿಗಣಿಸಲಾಗಿದೆ. ಅವುಗಳು ಕೊನೆಯದಾಗಿ 1960ರಲ್ಲಿ ಮೊರಾಕೊ ಮತ್ತು ಅಲ್ಜೀರಿಯಾದಲ್ಲಿ ಕಾಣಿಸಿಕೊಂಡವು. ಸಿಂಹಗಳು ಯಾವಾಗಲೂ ಹಿಂಡಿನಲ್ಲಿ ಏಕೆ ವಾಸಿಸುತ್ತದೆ ಎಂಬುದರ ಕುರಿತು ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಹೆಣ್ಣು ಸಿಂಹಗಳು ಬೇಟೆಯ ಉದ್ದೇಶವಾಗಿ ಗುಂಪುಗಳಲ್ಲಿ ವಾಸಿಸಲು ಬಯಸುತ್ತವೆ ಎಂದು ನಂಬಲಾಗಿದೆ. ಆದರೆ ಇದಕ್ಕೆ ಯಾವುದೇ ಬಲವಾದ ಪುರಾವೆಗಳಿಲ್ಲ. ಇದರ ಹೊರತಾಗಿ ಸಿಂಹಗಳು ತಮ್ಮ ಪ್ರದೇಶವನ್ನು ಸುರಕ್ಷಿತವಾಗಿರಿಸಲು ಗುಂಪುಗಳಲ್ಲಿ ವಾಸಿಸುತ್ತದೆ ಎಂದು ನಂಬಲಾಗಿದೆ. ಅವುಗಳ ಗುಂಪು ದೊಡ್ಡದಾದಂತೆ ಅವು ಹೆಚ್ಚು ಪ್ರದೇಶವನ್ನು ಆಕ್ರಮಿಸಿಕೊಳ್ಳುತ್ತವೆ ಎಂದು ನಂಬುತ್ತಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಮಾಡಿಕೊಳ್ಳಿ. ನಾನು ಬಿಡುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತದೆ. ಹಾಗೆ ನನ್ನ ವಿಸ್ಮಯ ಮಾಧ್ಯಮ ಚಾನಲ್ ಫೇಸ್ಬುಕ್ ಪೇಜ್ನಲ್ಲಿದೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ. ಇಷ್ಟು ಹೇಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.